ದೊಂಡೋಲೆಯ ನಾರಿಯದ ಸಮೀಪ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಇಲ್ವ ಅಂತ ಗೊತ್ತಿಲ್ಲ. ನಮಗೆ ಯಾವುದೇ ಪಂಚಾಯತಿಂದ ಯಾವುದೇ ಇಲ್ಲಿಗೆ ವ್ಯವಸ್ಥೆ ಆಗ್ತಾ ಇಲ್ಲ. ತುಂಬ ಸಲ ಮಾತಾಡಿ ಆಗಿದೆ. ಇನ್ನು ಯಾರ ಹತ್ರ ಮಾತಾಡಬೇಕು ನಾವು? ಆಕಸ್ಮಿಕವಾಗಿ ಏನಾದರೂ ಸಮಸ್ಯೆ ಬಂದರೆ ಯಾವ ಕಡೆಯಿಂದ ಹೋಗಬೇಕು ಅಂತ ಒಂದು ಸಮಸ್ಯೆ. ಈ ರಸ್ತೆ ಧರ್ಮಸ್ಥಳ ಮತ್ತು ಬೆಳಾಲಿಗೆ ಸಂಪರ್ಕ ಸೇತುವೆ ಆಗಿರುವಂಥದ್ದು. ಬೆಳಾಲಿನಿಂದ ನೇರವಾಗಿ ಬಂದಾರು ಮಾರ್ಗವಾಗಿ ಉಪ್ಪಿನಂಗಡಿಗೆ ಸಾಗುವಂಥ ರಸ್ತೆ. ಈ ರಸ್ತೆಯಲ್ಲಿ 2 KSRTC ಬಸ್ ಕೂಡ ಪ್ರಯಾಣಿಸ್ತಾ ಇತ್ತು. ಆದರೆ ನಿತ್ಯವೂ ಕೂಡ ಇಲ್ಲಿಗೆ ಶಾಲೆಗೆ ಹೋಗುವ ಮಕ್ಕಳೆಲ್ಲ ಬಸ್ನಲ್ಲಿ ಓಡಾಡ್ತಾ ಇದ್ರು. ಆದರೆ ಈಗ ಆ ಬಸ್ಸನ್ನು ಸ್ಥಗಿತಗೊಳಿಸಲಾಗಿದೆ. ಒಂದು ಬೋರ್ಡ್ ಹಾಕಲಾಗಿದೆ. ಗ್ರಾಮ ಪಂಚಾಯತ್ ಧರ್ಮಸ್ಥಳ ರಸ್ತೆ ಸೇತುವೆ ಕುಸಿದಿರುತ್ತದೆ, ಘನ ವಾಹನಗಳಿಗೆ ಪ್ರವೇಶ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಇಲ್ಲಿಯ ರಸ್ತೆ ಕುಸಿತಾ ಇದೆ. ಇವತ್ತೋ ನಾಳೆಯೋ ಸಂಪೂರ್ಣ ರಸ್ತೆಯನ್ನು ಈ ತೋಡು ಆಕ್ರಮಿಸಿಕೊಳ್ಳುವಂತಹ ಸಾಧ್ಯತೆ ಇದ್ದಾವೆ. ಇದು ಇಲ್ಲಿಯ ಪರಿಸ್ಥಿತಿ, ನೈಜ ಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೊಂಡೋಲೆಯ ನಾರಿಯದ ಸಮೀಪ, ನಾರಿಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ಏರಿಯಾದಲ್ಲಿ ಹೀಗಾಗಿದೆ ನೋಡಿ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಇಲ್ಲಿ ಸಂಪೂರ್ಣವಾಗಿ ರಸ್ತೆ ಕುಸಿತಾ ಇರುವಂಥದ್ದು, ಸಂಪೂರ್ಣ ರಸ್ತೆ ತೋಡಿಗೆ ಸೇರ್ಕೊಂಡಿರುವಂಥದ್ದು. ಇದೀಗ ದೊಡ್ಡ ಪ್ರಪಾತವಾಗಿ ನಿರ್ಮಾಣ ಆಗಿದೆ. ಇದು ಜಿಲ್ಲಾ ಪಂಚಾಯಿತಿಗೆ ಸೇರಿದಂಥ ರಸ್ತೆ ಆಗಿರೋದ್ರಿಂದ ಇದನ್ನು ರಿಪೇರಿ ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ದೊಡ್ಡ ಕ್ವಶನ್ ಮಾರ್ಕ್. ಮತ್ತೊಂದು ಕಡೆಯಿಂದ ಇಲ್ಲಿ ಸಾರ್ವಜನಿಕರು ಬಹಳ ಆತಂಕವನ್ನು ಪಡ್ತಾ ಇದ್ದಾರೆ. ಸಾರ್ವಜನಿಕರು ಹೇಳ್ತಾ ಇರೋದಿಷ್ಟೇ, ಒಂದು ವೇಳೆ ಯಾವುದಾದ್ರೂ ಅನಾಹುತಗಳು ಸಂಭವಿಸಿದರೆ ಕೂಡಲೇ ರಿಪೇರಿ ಆಗುತ್ತೆ, ಆದರೆ ನಾವು ಎಷ್ಟು ಕೇಳಿದ್ರು ರಿಪೇರಿ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಗ್ರಾಮ ಸಭೆಯಲ್ಲೂ ಕೂಡ ಪ್ರಶ್ನೆ ಮಾಡಲಾಗಿದೆ. ಮಳೆ ಕಡಿಮೆ ಆದ ನಂತರ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದೀಗ ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವರನ್ನು ಮಾತನಾಡಿಸಬೇಕು. ಅವ್ರು ಏನು ಹೇಳ್ತಾರೆ ಕೇಳಬೇಕು. ನಮಸ್ತೆ. 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 ಏನು ಹೇಳ್ತೀರಿ ರಸ್ತೆ ಬಗ್ಗೆ? ರಸ್ತೆ ಬಗ್ಗೆ ಏನು ಹೇಳೋದು, ಮಳೆಗಾಲದ ರಸ್ತೆ ಕೊಚ್ಚಿ ಹೋಗಿದೆ. ಈ ರಸ್ತೆ ಉಜಿರೆ, ಬೆಳಾಲು, ಉಪ್ಪಿನಂಗಡಿಗೆ ಕೂಡುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಈಗ ತಿರುಗಾಡೋದಕ್ಕೂ ಭಾರಿ ಕಷ್ಟ ಆಗಿದೆ. ಇನ್ನೊಂದು ತಿಂಗಳು ಇದೇ ಥರ ಇದ್ದರೆ ಈ ರೋಡಲ್ಲಿ ನಡಿಲಿಕ್ಕೂ ಕೂಡ ಹೋಗುವಂಥ ಪರಿಸ್ಥಿತಿ ಆಗ್ತದೆ. ಅದರಿಂದ ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಬೇಕಂತೇಳಿ. ನಿಮ್ಮ ಹೆಸರು? ನಮ್ಮದು ನಾರಾಯಣಬೀಡ ಸರ್. ಈಗ ಏನು ಹೇಳ್ತೀರಿ, ನೀವು ಇಲ್ಲಿ ಆಟೋ ಓಡಿಸ್ತಾ ಇರ್ತೀರಿ, ಇಲ್ಲೇ ಓಡಾಡ್ತಿರ್ತೀರಿ, ಹೇಗಿದೆ ರಸ್ತೆ? ನೋಡಿ, ಈಗ ನೋಡುವಾಗ ಇವಾಗ ರಸ್ತೆ ಅಂದರೆ ಇಂಥ ರಸ್ತೆಗಳು ಮೊನ್ನೆ ಗ್ರಾಮ ಪಂಚಾಯತ್ ಹೇಳಿದ್ದೇವೆ, ಧರ್ಮಸ್ಥಳ ಗ್ರಾಮದಲ್ಲಿ ಇಂಥದ್ದು ಉಂಟೆಲ್ಲೋ ಗೊತ್ತಿಲ್ಲ. ಇಷ್ಟು ಜನಸಂಪರ್ಕಗಳು ಈಗ ಸಾಧಾರಣ ಒಂದು 2-3 ಕಿಲೋಮೀಟರ್ ಒಳಗಡೆ ಒಂದು 700 ಮನೆಗಳು ಇರುವಂಥ ಇದು ರಸ್ತೆ ಸಂಪರ್ಕ, ಪ್ಲಸ್ ಉಪ್ಪಿನಂಗಡಿ, ಮಂಗಳೂರು ಎಲ್ಲ ಕಡೆ ಸಂಪರ್ಕ ಉಂಟು ಈ ರೋಡು. ಆದರೂ ಕೂಡ ಧರ್ಮಸ್ಥಳದಿಂದ ಸಾಧಾರಣ ಈಗ 2.5-3 ಕಿಲೋಮೀಟರ್ ಈ ಗ್ರಾಮ ಪಂಚಾಯತಿಗೆ ಇರೋದು, ಧರ್ಮಸ್ಥಳ ಮೈನಿಂದ ಇಲ್ಲಿಗೆ. ಆದರೂ ಕೂಡ ಇದರ ಬಗ್ಗೆ ಏನೋ ನಿರ್ಲಕ್ಷ್ಯ ಮಾಡ್ತಾರಂತ ಪಂಚಾಯತ್ ಅನಿಸಿದೆ. ಯಾಕಂದರೆ ಇಷ್ಟರವರೆಗೆ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆಯಲ್ಲಿ ಎಲ್ಲ ಬಗ್ಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ನೋಡಿ, ಇದೊಂದು ಸಂಪರ್ಕ ಹೋಗುವ ದಾರಿಯಲ್ಲಿ ಪ್ಯಾಂಪಸ್ ಅದು ಇದೆಲ್ಲ ಬಿಸಾಡ್ತಾರೆ. ಇದಕ್ಕೆ ಗ್ರಾಮ ಪಂಚಾಯತ್ ಏನಾದರೂ ಒಂದು ಕಸ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇದರ ಬಗ್ಗೆ ತುಂಬ ಸಲ ಮಾತಾಡಿದೆ, ಅದರ ಬಗ್ಗೆ ಕೂಡ ಏನು ಮಾತಾಡ್ತಿಲ್ಲ. ಯಾಕೆಂದರೆ ಇಷ್ಟು ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾರ್ಯ ಅಂತ ಹೋಗೋ ಇದಕ್ಕೆ ಇಷ್ಟು ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಇದು ಸೇತುವೆನೇ ಬೇರೆ ಆಗಬೇಕು. ಯಾಕಂದರೆ ನೈಟ್ ಎಲ್ಲ ಇದರಲ್ಲಿ ಮರಳು ಲೋಡ್ ಹೋಗ್ತದೆ, ನೈಟ್ ಹೋಗ್ತದೆ. ಇಲ್ಲಿ ಎಲ್ಲರಿಗೂ ಗೊತ್ತುಂಟು, ನಾವು ಹೇಳುವಾಗಿಲ್ಲ. ಕಲ್ಲು ಲೋಡ್ ಹೋಗ್ತದೆ ಇದರಲ್ಲಿ. ಈಗ ಮಧ್ಯದಲ್ಲಿ ಏನಾದರೂ ಸಂಪರ್ಕ ಕಡಿತ, ಈಗಲೂ ಕೂಡ ಮಕ್ಕಳನ್ನು ಆಟೋದಲ್ಲಿ ಕರ್ಕೊಂಡು ಹೋಗೋದು, ಬಸ್ ಸಂಪರ್ಕ ಕಡಿತ ಆಗಿದೆ. ಈಗ ಇದೇ ಥರ ಆದರೆ ಈಗ ಮಕ್ಕಳನ್ನು ಶಾಲೆ ಹೋಗೋ ವ್ಯವಸ್ಥೆ ಇಲ್ಲ. ಪ್ಲಸ್ ಇದು ಸಂಪರ್ಕ ಸೇತುವೆ ಕುಸಿದ್ರೆ ಯಾರು ಹೊಣೆ? ಇದು ನೈಟ್ ಆಂಬುಲೆನ್ಸ್ ಹೇಳಿದರೆ ಆಂಬುಲೆನ್ಸ್ ಅವರು ಬರಲ್ಲ ಇಲ್ಲಿಗೆ. ಯಾಕಂದರೆ ಈ ರೋಡಲ್ಲಿ ಆಂಬುಲೆನ್ಸ್ ಹೋಗಲ್ಲ, ಅಂಥ ಪರಿಸ್ಥಿತಿ ಇದೆ. ಆದರೂ ನೈಟ್ ಕೆಲವರು ಹೋಗ್ತಾರೆ. ಇದರ ಬಗ್ಗೆ ಏನು ಇಷ್ಟು ನಿರ್ಲಕ್ಷ್ಯ ಗ್ರಾಮ ಪಂಚಾಯತ್ ತಗೊಳ್ತದೆ ಅಂತ ಗೊತ್ತಿಲ್ಲ. ಈಗ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಇಲ್ವ ಅಂತ ಗೊತ್ತಿಲ್ಲ. ಯಾಕೆಂದರೆ ಇದರ ಬಗ್ಗೆ ಒಂದು ಸಾರ್ವಜನಿಕವಾಗಿ ಇಲ್ಲಿ ಬಂದು ಮಾತಾಡೋದು ಕೇಳೋದು ಏನಿಲ್ಲ. ಬರ್ತಾರೆ ಯಾರು ಅಧಿಕಾರಿಗಳು, 2-3 ಸಲ ಬಂದ್ರಂತೆ, ನೋಡಿದ್ರಂತೆ, ಹೋದ್ರಂತೆ. ಇದರ ಬಗ್ಗೆ ಯಾವಾಗ ಆಗ್ತದೆ ಏನಾಗ್ತದೆ ಯಾರಿಗೆ ಮಾಹಿತಿ ಇಲ್ಲ. ಇದರ ಬಗ್ಗೆ ಏನಾಗ್ತದೆ ಯಾವಾಗ ಆಗ್ತದೆ ಏನು ಮಾಹಿತಿ ಇಲ್ಲ. ಇದರ ಬಗ್ಗೆ ಏನಾದರೂ ಪಂಚಾಯತ್ ಸ್ವಲ್ಪ ಮುಂದಾಲೋಚನೆ ತಗೊಂಡು ಏನಾದ್ರು ಮಾಡಬೇಕಂತ, ಇಲ್ಲಾಂದರೆ ಒಂದು ಉಗ್ರ ಹೋರಾಟ ಮಾಡುವಂಥ ಪರಿಸ್ಥಿತಿ ಆಗ್ತದೆ ಇಲ್ಲಿ. ಯಾಕಂದರೆ ನೋಡಿ, ಈಗಲೇ ಒಂದು ಸಾಧಾರಣ ಜನಗಳು ಸೇರಿದ್ದಾರೆ ಇಲ್ಲಿ. ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆ ಇದೆ ಇಲ್ಲಿ.
ವ್ಯವಸ್ಥೆ ನಾವು ಮಾಡ್ತೇವೆ. ಯಾಕೆಂದರೆ ನಮಗೆ ಯಾವುದೇ ಪಂಚಾಯತಿಯಿಂದ ಯಾವುದೇ ಇಲ್ಲಿಗೆ ಏನು ವ್ಯವಸ್ಥೆ ಆಗ್ತಾ ಇಲ್ಲ. ತುಂಬ ಸಲ ಮಾತಾಡಿ ಆಗಿದೆ. ಇನ್ನು ಯಾರ ಹತ್ರ ಮಾತಾಡಬೇಕು ನಾವು, ಹಾಗೆ ಆಗಿದೆ. ಸರ್, ನೀವು ನಿತ್ಯ ಓಡಾಡ್ತೀರಿ, ಎಷ್ಟು ಕಷ್ಟ ಆಗ್ತದೆ? ಕಷ್ಟ ಅಂದರೆ ತುಂಬ ಕಷ್ಟ. ಇಲ್ಲಿ ನೋಡುವಾಗಲೇ ಕಾಣ್ತದಲ್ಲ ಎಷ್ಟು ಕಷ್ಟ ಉಂಟು. ಆಕಸ್ಮಿಕವಾಗಿ ಏನಾದರೂ ಸಮಸ್ಯೆ ಬಂದರೆ ಯಾವ ಕಡೆಯಿಂದ ಹೋಗಬೇಕು ಅಂತ ಒಂದು ಸಮಸ್ಯೆ. ಅದು ತುಂಬ ಕಾಳಜಿ ಇರುವಂಥ ಒಂದು ಸಮಸ್ಯೆ ಅಂದರೆ ಅದು. ಈಗ ತುಂಬ ಈ ಕಡೆ ಬಂದಿದೆ ಕುಸಿದು. ಎಷ್ಟು ದಿನದಿಂದ ಇಷ್ಟೊಂದು ಕುಸಿದಿರೋದು? ನಿನ್ನೆ ಮಳೆಗೆ ಅಂತೂ ತುಂಬ ಜಾಸ್ತಿ ಹೋಗಿದೆ, ಅಷ್ಟು ಮಳೆ ಬಂದಿದೆ ಇಲ್ಲಿ. ಇನ್ನು ಅದು ಒಂದೆರಡು ಜಾಸ್ತಿ ಮಳೆ ಬಂದರೆ ಇನ್ನೂ ಹೋಗುತ್ತದೆ. ಇದು ಕುಸಿತ ಆಗಿ 3 ತಿಂಗಳಾಯಿತು. 3 ತಿಂಗಳಾಗಿದೆ. ಹೌದು ಸರ್, ಏನು ಹೇಳ್ತೀರಿ? ನಾವು ಡೈಲಿ ಓಡಾಡುವವರು. ನಮಗೆ ಮಳೆ ಬಂದರೆ ನಿನ್ನೆ ಅಂತ ಮಳೆ ಬಂದರೆ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಬಿದ್ದು ಬೀಳ್ತೇವ, ಎಲ್ಲಿ ಒಳಗೆ ಬೀಳ್ತೇವೆ ಅಂತ ಆಗ್ತಾ ಉಂಟು ಅಷ್ಟೇ. ನೀವೇನು ಹೇಳ್ತೀರಿ? ಅದೇ ಎಂತ ಹೇಳುದು, ಎಲ್ಲ ಸಮಸ್ಯೆ ಇರುವುದು ಇಲ್ಲಿಂದ. ಇದೊಂದು ಬೇಟ್ರೆ ಮತ್ತೆ ರೋಡ್ ಇದು ಇಲ್ಲಿಂದ ನೇತ್ರವಾಗಿ ತನಕ ಗಾಡಿ ಓಡಲಿಕ್ಕೆ ಆಗಲ್ಲ. 2 ಸೈಡ್ ಗಾಡಿ ಓಡೋಕ್ಕಾಗಲ್ಲ. ಮೊನ್ನೆ ಒಂದು ಮಕ್ಕಳು ಎಲ್ಲ ಬಿದ್ದಿದೆ ಕೆಳಗಡೆ. ಇದು ಇವಾಗ ಒಂದು ನನ್ನ ಲೆಕ್ಕದಲ್ಲಿ 1 ತಿಂಗಳೊಳಗೆ ಎಲ್ಲ ಬಿದ್ದು ಹೋಗ್ತದೆ. ಆಗ ಇನ್ನು ಅಧಿಕಾರಿಗಳು ಯಾವಾಗ ಬರ್ತಾರೆ ಅಂದರೆ ಬಿದ್ದು ಏನಾದರೂ ಅನಾಹುತ ಆದಮೇಲೆ ಬಂದು ಎಲ್ಲರೂ ಬರ್ತಾರೆ, ಪರಿಹಾರ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ. ಅದಕ್ಕೆ ಮುಂಚೆನೇ ಇಲ್ಲಿ ಬಂದು ಇವಾಗ ಅದು ಮಾಡಲಿಕ್ಕೆ ಅಂತ ನಾವು 4 ಇದು ಆಗಿ ಒಂದು 5 ತಿಂಗಳಾಗ್ತಾ ಬಂತು. ಅವತ್ತಿಂದ ನಾವು ಎಷ್ಟು ಹೇಳಿದ್ರು ಈಗೇನಾಗ್ತುಂಟು, ಅಧಿಕಾರಿ ಬರ್ತಾರಂತೆ, ಯಾವಾಗ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಪಂಚಾಯತಿ ಅಧ್ಯಕ್ಷರು ನಮ್ಮ ಹತ್ರ ಅವರು ಮೊನ್ನೆ ಮನವಿ ಕೊಟ್ಟಿದ್ದಾರಂತೆ, ಅವರು ಮಾಡ್ತೇವೆ ಅಂತ ಹೇಳ್ತಿರ್ತಾರಂತೆ. ಯಾವಾಗ ಬರ್ತಾರೋ ನಮಗೆ ಒಂದು ಗೊತ್ತಾಗಲ್ಲ. ಈಗ ಅದು ಎಷ್ಟು ತೀವ್ರತೆ ಇದೆ ಅಂದರೆ ರಸ್ತೆಯನ್ನು ಆಕ್ರಮಿಸಿಕೊಳ್ಳುವಂಥ ರೀತಿಯಲ್ಲಿ ಇದೆ. ಅಲ್ಲ, ತೀವ್ರತೆ ಅಂದರೆ ಅದೇ ಇನ್ನೊಂದು ನಿನ್ನೆ ಮಳೆ ಬಂದಂಗೆ ಇನ್ನೊಂದು 2-3 ದಿವಸ ಮಳೆ ಬಂದರೆ ಇದು ಹೋಗ್ತದೆ ಖಂಡಿತ. ಹೋಗ್ತದೆ ರಸ್ತೆ ಬಂದಾದರೆ ಮತ್ತೆ ಯಾವುದಿಲ್ಲ. ಅದಕ್ಕೆ ಮುಂಚೆ ನೋಡಿ ಸಣ್ಣ ಸಣ್ಣ ಮಕ್ಕಳನ್ನು ಇವಾಗ ಬಸ್ ಇಲ್ಲ ಅಂತ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಮಕ್ಕಳು ಬಿದ್ದು ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಹೇಳಿ? ಆದಷ್ಟು ಬೇಗ ಅವರು ಇದು ಬಂದೊಂದು ಅಧಿಕಾರಿ ಬಂದು ಕರೆಕ್ಟಾಗಿ ಭೇಟಿ ಮಾಡಿ ಅದನ್ನು ಸರಿ ಮಾಡಿ ಕೊಡಬೇಕು ಅಂತ ನಮ್ಮದೊಂದು ಮನವಿ. ನಮಸ್ಕಾರ. ದಾದಾ ಬುದಾರಿಯರ್ನ ಮಂಜಾಬಿ ದಾದಾ ಅನ್ಪರು ಪಣಪುಳ ಆಯ್ತೇನೆ ಎಂಗೆ ರೋಡ್ ಪೂರ ಹೋಗ್ತಾರೆ ಪೋಯಿದಾರ ಜಳಕಲೆ ಬಾರಿ ಸಾಪಾದ್ರೆ ಅವನಂತು ಹೇಳ್ದಾರ ಆಯ್ನದು ಬೇಗ ಪಂಚಾಯತ್ ಎಚ್ಚರಿಕೆ ಫಸ್ಟಿಗೆ ಪೂರ್ಣನೆ ಪಂತ ನಕ್ಲಿಗೆ ಫಸ್ಟ್ ಫಂಡ್ ಅನ್ನರು ಬೇರೆ ಫೋನ್ ಮಲ್ತದ್ದು ಬತ್ತವರ ತೂದು ಹೋಯ್ರೆ ಎಡಕ ತಾಲಾಗಲ ಸಮಸ್ಯೆ ಎಲ್ಲ ಗೊತ್ತಾಗ್ತದೆ. ಹೇಳ್ದಾರ ಆಗ್ಲಿ ಆಯ್ನದು ಬೇಗ ಮಲ್ತಾರೆ ಈ ಮೂಲ ಜಡಪಲೆ ಭಾರಿ ತೊಂದರೆ ಅವನು ಉಂಟು. ಗಾಡಿ ಆಯ್ನ ಗಾಡಿ ರಾತ್ರಿ ನಾ 3 ಗಂಟೆಗೆ 2 ಗಂಟೆಗೆ ಪೊಯ್ದ ರೋಡ್ ಹೋಗ್ಬಿಡು ಏರ್ಲ ಕೇಳೇನಿ ಜಾಬ್ ಹೊರ್ತು ಬತ್ತಂಡ. ಹೇಳ್ದಾರ ಎಂಗ್ಲಿಗೆ ಇನ್ನೂ ಪೂರ ತಡೆ ಮಲ್ತದೆ ಎನ್ನಿತ್ತ ಎಂಗ್ಲಿಗೆ ರಿಕ್ಷಾ ಒಬ್ಬಳ ಜಾಗ ಇಪ್ಪಣ ಅವಳ ಭಾರ ಗೊತ್ತಿದ್ದೀನಿ ನಾನು ಹಾಕಿ ಟೆನ್ಷನ್. 2 ವರ್ಷದಿಂದ ಈ ಥರನೇ ಇದೆ ಇಲ್ಲಿ. 2 ವರ್ಷ ಆಯ್ತು ಇವಾಗ. ಹೋದ ವರ್ಷನೂ ಹೋಗಿತ್ತು ಅರ್ಧ, ಈ ವರ್ಷನೂ ಪೂರ್ತಿ ಹೋಗಿದೆ. ಈ ವರ್ಷ ಇನ್ನೂ ಇದು ಮಾಡ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ. ಪಂಚಾಯತಿಗೆ ಕಂಪ್ಲೇಂಟ್ ಹೋಗಿದ್ರೆ ಪಂಚಾಯತಿ ಇದು ಜಿಲ್ಲಾ ಪಂಚಾಯತ್ ಅಂತ ಹೇಳ್ತಾರೆ. ಯಾವಾಗ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧಾಕರ್ ಅವರಿದ್ದಾರೆ. ಸರ್, ಈಗ ಜನರೆಲ್ಲ ಕೇಳುತ್ತಿರುವಂಥದ್ದು ಯಾವಾಗ ಏನು ಎತ್ತ ಎಲ್ಲರದ್ದು ಕೂಡ ಕ್ವಶನ್ ಮಾರ್ಕ್ ಇದೆ, ಏನು ಹೇಳ್ತೀರಿ? ಇದು ರಸ್ತೆ ಜಿಲ್ಲಾ ಪಂಚಾಯತ್ ರಸ್ತೆ ಆದ ಕಾರಣ ನಾವು ಜಿಲ್ಲಾ ಪಂಚಾಯತಿ ಮೂಲಕ ನಾವು ಮಾಹಿತಿಯನ್ನು ಪಂಚಾಯತಿ ಮೂಲಕ ತಿಳಿಸಿದ್ದೇವೆ. ಅವರೇನು ಹೇಳಂತ ಹೇಳಿದರೆ ನಾವು ಮಳೆ ಹಾನಿಯಲ್ಲಿ ಸೇರಿಸಲಿಕ್ಕೆ ಹೇಳಿದ್ದೇವೆ. ನಾವು ಅದನ್ನು ಸೇರಿಸಿದ್ದೇವೆ. ತಕ್ಷಣ ಫಂಡ್ ರಿಲೀಸ್ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ಮಳೆ ಹಾನಿಯಲ್ಲಿ ಸೇರಿಸಿದ್ದೇವೆ. ಈಗ ಅವ್ರ ಹತ್ರ ಅಧಿಕಾರಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಹೇಳ್ತಾರೆ ಅಡ್ವಾನ್ಸ್ ವರ್ಕ್ ಮಾಡಬೇಕು, ನಮಗೆ ಜನಗಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ, ಸಮಸ್ಯೆ ಇದೆ, ಸಂಪರ್ಕ ಕಡಿತ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ನಾವು ಅಧಿಕಾರಿ ಅವ್ರ ಹತ್ರ ಮಾತಾಡಿದರೆ ಅವರು ಹೇಳ್ತಾರೆ ನೀವು ಅಡ್ವಾನ್ಸ್ ವರ್ಕ್ ಮಾಡುವಾಗಿಲ್ಲ, ಯಾಕೆಂತೇಳಿದ್ದು ದುಡ್ಡು ರಿಲೀಸ್ ಆಗದಿದ್ರೆ ಏನು ಮಾಡ್ತೀರಿ ಅಂತ. ನಾವು ಜನಗಳ ತೊಂದರೆಯನ್ನು ಅರಿತು ನಾವೀಗ ಪಂಚಾಯತಿ ಮುಖಾಂತರ ಒಂದು 5 ಲಕ್ಷ ಫಂಡನ್ನು ಬೇರೆ ಬೇರೆ ಕೆಲಸ ಕಾಮಗಾರಿ ಮಾಡುವುದನ್ನು ನಿಲ್ಲಿಸಿ ಇದಕ್ಕೆ ಹಾಕುವಂತಿದ್ದೇವೆ. ಅತಿಯಾದ ಮಳೆಯ ಕಾರಣದಿಂದಾಗಿ ಸ್ವಲ್ಪ ಡಿಲೇ ಆಗಿದೆ. ಹಾಗಾಗಿ ಇದನ್ನು ನಾವು ಈಗಾಗಲೇ PDO ಕೂಡ ಮಾತಾಡಿ ಅದನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಒಂದು 5 ಲಕ್ಷ ಬಜೆಟಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದೇವೆ ನಾವು. ಈಗ ನೀವು ಯಾವಾಗ ಆರಂಭ ಆಗ್ಬೋದು? ಈಗ ಮಳೆ ಸ್ವಲ್ಪ ಕಮ್ಮಿ ಆಗಲಿ, ಯಾಕೆಂದರೆ ಈ ಕಡೆಯಿಂದ ನೀರಿನ ಒತ್ತಡ ಜಾಸ್ತಿ ಇದೆ. ಯಾವುದೇ ಕಾಂಕ್ರೀಟ್ ಪಿಲ್ಲರ್ ಹಾಕಬೇಕಾದ್ರೂ ಅದನ್ನು ತಡೆದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕಾಗ್ತದೆ. ಈ ಮಳೆ ಸ್ವಲ್ಪ ಕಮ್ಮಿ ಆದ ಕೂಡಲೇ ನಾವು ಈಗಾಗಲೇ ವ್ಯವಸ್ಥೆ ಮಾಡ್ತೇವೆ. ಅದು ನಿರ್ಧಾರ ಆಗಿದೆ. ಒಂದು 2-3 ವರ್ಷದಿಂದ ಜಾರಿ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಇಲ್ಲಿ ಮನೆ ಕಟ್ಟುವವರಿಗೆ ದೊಡ್ಡ ಗಾಡಿ ಹೋಗುವಾಗಿಲ್ಲ, ಭಾರಿ ಕಷ್ಟ ಆಗ್ತಾ ಉಂಟು. ಹೊಯ್ಗೆ ಜಲ್ಲಿ ಎಲ್ಲ ತರುವವರಿಗೆ, ಮನೆ ಕಟ್ಟುವವರಿಗೆ, ಕಲ್ಲೆಲ್ಲ ತರುವವರಿಗೆ ಭಾರಿ ಕಷ್ಟ ಆಗ್ತಾ ಉಂಟು. ದೊಡ್ಡ ಗಾಡಿ ಹೋಗ್ಲಿಕ್ಕೆ ಆಗದೆ. ಆದ ಕೂಡಲೇ ಬೇಗ ಸರಿಪಡಿಸಬೇಕು ಅಂತ ನಾವು ಮನವಿ. ಪರಿಸ್ಥಿತಿ ಏನು ಅನ್ನುವಂಥದ್ದು ನಿಮಗೆ ತೋರಿಸುವಂಥ ಪುಟ್ಟ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಈಗಾಗಲೇ ಗ್ರಾಮ ಪಂಚಾಯತಿನವರು ಇದರತ್ತ ಗಮನ ಹರಿಸಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಗ್ರಾಮ ಸಭೆಯಲ್ಲೂ ಕೂಡ ಮಾತನಾಡಿ ಇದನ್ನು ಶೀಘ್ರ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಆದರೆ ಮಳೆ ಕಡಿಮೆ ಆಗ್ತಾ ಇದೆ, ಅದರಿಂದ ಆದಷ್ಟು ಬೇಗ ಅದನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯ ಗ್ರಾಮಸ್ಥರದ್ದು.
ಕೂಡಲೇ ಸರಿಪಡಿಸಬೇಕು. ಒಬ್ಬರು ಹೇಳದಂತೆ ಅನಾಹುತ ಆದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಈಗಲೇ ಎಚ್ಚೆತ್ತುಕೊಂಡ್ರೆ ಉತ್ತಮ ಅನ್ನುವಂತಹ ಮಾತನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ನಿಶಾನ್ ಬಂಗೇರ ನಾರ್ಯ ಮತ್ತು ಆದಿತ್ಯ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ದೊಂಡೋಲೆ ನಾರ್ಯ.